ಉಕ್ರೇನ್ ದೇಶವು ಅತಿ ಹೆಚ್ಚು ಸೂರ್ಯಕಾಂತಿ ಬೀಜ ಮತ್ತು ಸೂರ್ಯಕಾಂತಿ ಎಣ್ಣೆ ರಫ್ತು ಮಾಡುವ ದೇಶವಾಗಿದೆ. ಎಣ್ಣೆ ತೆಗೆಯಲು, ಹುರಿದು ತಿನ್ನಲು, ಬೇಕರಿ ಬಳಕೆಗೆ, ಕೋಳಿ ಮತ್ತು ಹಕ್ಕಿಗಳಿಗೆ ಕಾಳು ಹಾಗೂ ಸೌಂದರ್ಯ ವರ್ಧಕಗಳಲ್ಲಿ ಸೂರ್ಯಕಾಂತಿ ಬೀಜ ಬಳಸುತ್ತಾರೆ. ಉಕ್ರೇನ್ ರೈತರು ಯುದ್ಧದಿಂದಾಗಿ ಬಸವಳಿದಿದ್ದಾರೆ. ಜಾಗತಿಕವಾಗಿ ರಫ್ತು ಪ್ರಮಾಣದ 50% ಬೀಜ ಮತ್ತು ಎಣ್ಣೆ ಉಕ್ರೇನ್ನಿಂದ ರಫ್ತಾಗುತ್ತದೆ. ಭಾರತ ಸಹಿತ ಹಲವು ದೇಶಗಳಿಗೆ ರಫ್ತಾಗುತ್ತವೆ. ಪ್ರಪಂಚದ ವರ್ಷದ ಒಟ್ಟು ಸೂರ್ಯಕಾಂತಿ ಬೀಜದ ಮಾರುಕಟ್ಟೆ $6,000 ಕೋಟಿ ಆಗಿದೆ. ಸೂರ್ಯಕಾಂತಿ ಬೀಜ ರಫ್ತು ಪ್ರಮಾಣ ಮುಂದಿನಂತಿದೆ. ಉಕ್ರೇನ್ 25 ಲಕ್ಷ ಟನ್, ರಷ್ಯಾ 15 ಲಕ್ಷ ಟನ್, ಅರ್ಜೆಂಟೀನಾ 7 ಲಕ್ಷ ಟನ್, ರೊಮಾನಿಯಾ 4 ಲಕ್ಷ ಟನ್, ಬಲ್ಗೇರಿಯಾ 3 ಲಕ್ಷ ಟನ್, USA 1.5 ಲಕ್ಷ ಟನ್, ಚೀನಾ 1.2 ಲಕ್ಷ ಟನ್. ಈ ಎಲ್ಲ ದೇಶಗಳು ಬೀಜವಲ್ಲದೆ ಎಣ್ಣೆ ಸಹ ರಫ್ತು ಮಾಡುತ್ತವೆ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.